ನಮಸ್ಕಾರ. ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ತೆಗೆದುಕೊಳ್ಳುವ ಮುನ್ನ ಎಚ್ಚರ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಒಬ್ಬ ಸಾಮಾನ್ಯ ವ್ಯಕ್ತಿ ಮಧ್ಯಮ ವರ್ಗದಿಂದ ಬಂದು ಒಂದು ಆಸ್ತಿಯನ್ನು ಅಥವಾ ಒಂದು ಪ್ರಾಪರ್ಟಿಯನ್ನು, ಅದು ಭೂಮಿ ಇರಬಹುದು ಅಥವಾ ಒಂದು ಕಟ್ಟಡ ಇರ್ಬೋದು ಅಥವಾ ಒಂದು ಮನೆ ಇರ್ಬೋದು, ಅದನ್ನು ಖರೀದಿಸುವ ಮುನ್ನ ಆತ ಸಾವಿರಾರು ಬಾರಿ ಯೋಚಿಸಬೇಕಾಗತ್ತೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬರದ್ದು ಕೂಡ ಬೆವರಿನ ಹಣ ಯಾವತ್ತೂ ಕೂಡ ವ್ಯರ್ಥ ಆಗಬಾರ್ದು. ಆ ನಿಟ್ಟಿನಲ್ಲಿ ಯಾರಾದರೂ ಒಂದು ಸ್ವಂತ ಆಸ್ತಿಯನ್ನು ಖರೀದಿಸುವ ಮುನ್ನ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು, ಅವರ ಮುಂದಿರುವಂಥ ಸವಾಲುಗಳನ್ನು ಅವರು ಹೇಗೆ ಪರಿಹರಿಸಿಕೊಳ್ಬೇಕು ಮತ್ತು ಕಗ್ಗಂಟಾಗಿರುವಂಥ ದಾರಿಯಲ್ಲಿ ಬೆಳಕನ್ನು ಚೆಲ್ಲುವಂಥ ಇವತ್ತಿನ ಈ ರಿಯಲ್ ಎಸ್ಟೇಟ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾರ್ವತಿ ಪ್ರಾಪರ್ಟಿ ಇದರ ಮಾಲೀಕರಾಗಿರುವಂಥ ಡಾಕ್ಟರ್ ಗುಣರಂಜನ್ ಅವರಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ. ಬಹಳ ಪ್ರಮುಖವಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಕೂಡ ಮಾತನಾಡಿದ್ವಿ, ರೈಟ್ ಟೈಮ್ ಟು ಬೈ ಅಥವಾ ಯಾವುದು ಒಳ್ಳೆ ಟೈಮ್ ಖರೀದಿ ಮಾಡಲಿಕ್ಕೆ ಅಥವಾ ಯಾವುದು ಮಾರಲಿಕ್ಕೆ ಅಂತೇಳಿ ಬಹಳ ಸೂಕ್ತವಾಗಿರೋಂಥ ಒಂದು ಪ್ರತಿಕ್ರಿಯೆ ಅಥವಾ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಏನು ಯೋಚಿಸಬೇಕು ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿನಲ್ಲಿ ಅನೇಕ ಕಡೆ ಲೇಔಟ್ಗಳು ಬರ್ತಾ ಇದೆ, ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ, ಲೇಔಟ್ಗಳಿಂದ ಜನ ಅಲ್ಲಿ ಬಂದು ಖರೀದಿಯೆಲ್ಲ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯ ವಿಚಾರ ಕೂಡ. ಆದರೆ ಲೇಔಟ್ನ ಸುತ್ತಮುತ್ತಲಿರುವಂಥ ಅನೇಕ ಜಾಗಗಳಿರುತ್ತೆ, ಅದರ ಮಾಲೀಕರು ಮಾರಬೇಕು ಅಂತೇಳಿ ಬಯಸ್ತಾರೆ. ಆದರೆ ಮಾರಲಿಕ್ಕೆ ಅಂತೇಳಿ ಅವರು ಹೋಗುವಾಗ ಸಾಮಾನ್ಯವಾಗಿ ಆ ಪಕ್ಕದ ಲೇಔಟ್ನ ಓನರಿಗೇ ಮಾರಿದರೆ ಅಥವಾ ಬಿಲ್ಡರ್ಗೆ ಮಾರಿದರೆ ಒಂದಿಷ್ಟು ಒಳ್ಳೆಯದು ಅಂತ ಅವರಿಗೂ ಕಲ್ಪನೆ ಇರುತ್ತೆ. ಸರಿ, ಸೇಮ್ ಟೈಮ್ ಈ ಬಿಲ್ಡರಿಗೆ ಕೂಡ ಆ ಜಾಗವನ್ನು ತೆಗೆದುಕೊಂಡ್ರೆ ತಾನು ಒಂದಿಷ್ಟು ವಿಸ್ತರಣೆ ಮಾಡ್ಬೋದು, ತನ್ನ ಉದ್ಯಮವನ್ನು ಅಥವಾ ಬಿಲ್ಡಿಂಗ್ ಅಥವಾ ಏನೋ ಲೇಔಟ್ ಹೆಚ್ಚುವರಿಯನ್ನು ಬಳಸ್ಬೋದು ಅಂತ ಇರುತ್ತೆ. ಆದರೆ ಯಾವುದೋ ಒಬ್ಬ ಮಾರಲಿಕ್ಕೆ ಹೋಗುವಾಗ ಒಬ್ಬ ವ್ಯಕ್ತಿ ಆ ಲೇಔಟ್ನ ಆಸುಪಾಸಿನಲ್ಲಿ ಜಾಗವನ್ನು ಹೊಂದಿರುವಂಥ ವ್ಯಕ್ತಿ ಮಾರಲಿಕ್ಕೆ ಹೋಗುವಾಗ ಬಿಲ್ಡರ್ ಮಾತ್ರ ಅದನ್ನು ಬಹಳ ಕಡಿಮೆ ಕ್ರಯಕ್ಕೆ ಕೇಳ್ತಾರೆ ಎನ್ನುವಂಥ ಒಂದು ಮಾಹಿತಿ ಇದೆ. ಅದು ಮಾರುವವರಿಗೆ ಕೂಡ ನಮ್ಮ ಜಾಗಕ್ಕೆ ಇಷ್ಟೇನ ಬೆಲೆ, ಅಲ್ಲಿ ಒಳಗೆ ಬೇಕಾದ್ರೆ ಲಕ್ಷಾಂತರ ರೂಪಾಯಿಗೆ ಆತ ಮಾರ್ತಾ ಇದ್ದಾರೆ ಬಿಲ್ಡರ್, ನಾವು ತೆಗೆದುಕೊಡುವಾಗ ಭಾರಿ ಕಮ್ಮಿಗೆ ಕೇಳ್ತಾರಲ್ಲ ಅಂತೇಳಿ ಒಂದು ಬೇಸರ ಯಾವತ್ತೂ ಇದೆ. ಸೊ ಬೆಳೆಯುತ್ತಿರುವಂಥ ಈ ನಗರಕ್ಕೆ ಅಥವಾ ಈ ಗ್ರಾಮಾಂತರ ಭಾಗದಲ್ಲಿ ಲೇಔಟ್ಗಳು ಬರುತ್ತಿರೋ ಈ ಸಂದರ್ಭದಲ್ಲಿ ಒಬ್ಬ ಮಾರುವ ವ್ಯಕ್ತಿ ತನ್ನ ಜಾಗವನ್ನು ಮಾರಬೇಕಾದ್ರೆ ಒಳ್ಳೆಯ ಪ್ರೈಸ್ ತೆಗೆದುಕೊಳ್ಳು ಸಿಗುವುದು ಹೇಗೆ ಅಂತ ನೋಡಿ. ಇದಕ್ಕೆ ಅದರದ್ದೇ ಆದ ಒಂದು ಫಾರ್ಮುಲಾ ಅಂತ ಇದೆ. ಯೂಶ್ವಲಿ ಇದು ತುಂಬ ಜನರಿಗೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈಗ ನಾವು ಲೇಔಟ್ ಮಾಡ್ತಾ ಇದ್ದೇವೆ, ನಾವು ಪ್ರಾಪರ್ಟಿಯನ್ನು ಲೇಔಟ್ ಮಾಡಿ ಅದರಲ್ಲಿ ಫೆಸಿಲಿಟೀಸ್ ಎಲ್ಲ ಕೊಟ್ಟು ಎಲ್ಲ ಸೇಲ್ ಮಾಡ್ತೇವೆ, ಅದರ ಪಕ್ಕದಲ್ಲಿ ಜಾಗದು ಇದೆ. ಇದು ಹೆಚ್ಚಾಗಿ ಹೇಗೆ ಅಂತ ಹೇಳಿದ್ರೆ, ಭಟ್ರು ಅಥವಾ ಡಾಕ್ಟ್ರು ಒಳಗಡೆ ಒಳ್ಳೆ ರೇಟಲ್ಲಿ ಸೇಲ್ ಮಾಡ್ತಾರೆ, ನಮ್ಮದಾಗುವ ಕಡಿಮೆಗೆ ಕೇಳ್ತಾರೆ ಅಂತ. ಈಗ ನಾನು ನಿಮಗೊಂದು ಫಾರ್ಮುಲಾ ಹೇಳ್ತೇನೆ, ನೀವು ತಿಳ್ಕೊಳ್ಳಿ. ಎರಡಿದೆ ಈ ಮಾರ್ಕೆಟಲ್ಲಿ. ಪ್ರತಿಯೊಂದು ವಸ್ತುವನ್ನು ನೀವು ಮಾರಾಟ ಮಾಡುವಾಗ, ಅದ ಖರೀದಿ ಮಾಡುವಾಗ ಎರಡಿದೆ, ಒಂದು ಹೋಲ್ಸೇಲ್ ಅಂತ ಇದೆ, ಒಂದು ರಿಟೇಲ್ ಅಂತ ಇದೆ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಹೋಲ್ಸೇಲ್ ಅಂತ ಹೇಳಿದರೆ, ಈಗ ನೀವು ಹೇಳಿದ ಪ್ರಾಪರ್ಟಿಯಲ್ಲಿ ನನಗೆ ಬೇಕಾಗುವ ಅಂಶ ಅಂತ ಹೇಳಿದರೆ ಅದು ಎಷ್ಟು ಅಂತ ಹೇಳಿ ಅಪ್ರಾಕ್ಸಿಮೇಟ್ಲಿ. ಈಗ ಒಂದು ಚಿಕ್ಕ ಪ್ಲಾಟಾ ಅಥವಾ ಒಂದು ದೊಡ್ಡದ ಅಂತ ಹೇಳಿ. ಈಗ ನೋಡಿ, ಲೇಔಟ್ ಒಳಗಡೆ ಒಬ್ಬ ಬಿಲ್ಡರ್ ಸೇಲ್ ಮಾಡೋದು ಅಂತ ಹೇಳಿದರೆ ಅವರು ರಿಟೇಲ್ ಅಂತ ಹೇಳಿದರೆ ನಿಮಗೆ ಚಿಕ್ಕ ಪ್ರಾಪರ್ಟಿಯನ್ನು ಒಂದು ಎಲ್ಲ ಸೂಕ್ತ ಮಾಡಿ ಎಲ್ಲವನ್ನೂ ರೆಡಿ ಮಾಡಿ ಅವರು ಸೇಲ್ ಮಾಡ್ತಾರೆ. ಆದರೆ ಈಗ ಹೊರಗಿನದನ್ನು ಅವರು ಎಷ್ಟೋ ಪ್ರಾಪರ್ಟಿಯನ್ನು ಖರೀದಿ ಮಾಡೋದು ಅಂತ ಹೇಳಿದರೆ ಅಟ್ಸ್ ಅ ಹೋಲ್ಸೇಲ್. ಅದರಲ್ಲಿ ಸಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು. ನಾನು ನಿಮಗೆ ಈಗ ಹೇಳ್ತೇನೆ, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ. ಎಂತ ಅಂತ ಹೇಳಿದರೆ, ಲೇಔಟಿನ ಒಳಗಡೆ ಈ ಬಿಲ್ಡರು, ನಾನೀಗ ಮಂಗಳೂರು ಆದ ಕಾರಣ ಸೆನ್ಸ್ ಲೆಕ್ಕದಲ್ಲಿ ಹೇಳ್ತೇನೆ ನಿಮಗೆ, ಒಂದು ಸೆನ್ಸಿಗೆ ಒಂದು 2 ಲಕ್ಷದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಲೇಔಟಿನ ಒಳಗಡೆ ವಿತ್ ಫೆಸಿಲಿಟೀಸ್ ಇರೋ ಗೇಟೆಡ್ ಕಮ್ಯುನಿಟಿ ಲೇಔಟ್ ಒಳಗಡೆ. ಪಕ್ಕದಲ್ಲಿ 1 ಎಕರೆ ಜಾಗ ಇದೆ ಅಂತ ಹೇಳಿ. ನಮಗೆ ಹೆಚ್ಚಾಗಿ ಬರುವ ಇದು ಹೇಗೆ ಅಂತ ಹೇಳಿದ್ರೆ, ನೀವಲ್ಲಿ ಉಲಾಯ್ಡ್ ನಿಕ್ಲು 2 ಲಕ್ಷಕ್ಕೆ ಮಾರೋರತ್ತ ಮಾರ್ರೆ, 50,000 ನಿಕ್ಲೆಗೆ ಉಪ್ಪಡು ಪ್ರಾಫಿಟ್ ಹೆಂಗೆ ಗೊತ್ತುಂಡು, ಅವಡ್ಡೆ ಪ್ರಾಫಿಟ್ ಹಾಕೊಂಡು ಎಂಕಲ್ ಏನು 1-2 ಲಕ್ಷಕ್ಕೆ ದೆತ್ತೋನ್ಲೆ ನಿಕ್ಲು, 1 ಎಕರೆ ಜಾಗ ಉಂಡು 1-2 ಕೋಟಿ ಹಾಕೊಂಡು ನಿಕ್ಲು ದೆತ್ತೋನ್ಲೆ ಅಂತ. ಇದು ಹೆಚ್ಚಾಗಿ ಬರೋದು, ಇದೇ ರೀತಿಯ ಆನ್ಸರ್ಸೇ ಬರೋದು. ನೀವು ತಪ್ಪು ಅಂತ ಹೇಳ್ತೀರಿ. ತಪ್ಪು ಅಂತ ಹಾಗೆ ತಪ್ಪು ಅಂತಲ್ಲ. ಈಗ ನಿಮ್ಮ ವ್ಯವಸ್ಥೆಗೆ ನೀವು ಒಂದು ಪ್ರೈಸ್ ಹಾಕೋದು. ರಿಯಲ್ ಎಸ್ಟೇಟ್ ಇಸ್ ಒನ್ ಫೀಲ್ಡ್ ವೇರ್ ಯು ಡು ನಾಟ್ ಹ್ಯಾವ್ MRP, ಸೆಲ್ಲಿಂಗ್ ಎಬಿಲಿಟಿ ಅಂತ ಹೇಳಿದ್ರೆ ಅದು ನಿಮ್ಮ ಕೆಪಾಸಿಟಿ ಮೂಲಕ ಇರ್ತದೆ. ಪ್ರಾಜೆಕ್ಟ್ ಯಾವ್ದು ಹಾಕ್ತೀರಿ, ಅಲ್ಲಿ ಹೂ ಇಸ್ ಯುವರ್ ಟಾರ್ಗೆಟ್ ಆಡಿಯನ್ಸ್. ತುಂಬ ಕಾಸ್ಟ್ಲಿ ಟಾರ್ಗೆಟ್ ಆಡಿಯನ್ಸ್ ಆದರೆ ದ ಸೇಮ್ ಪ್ರಾಪರ್ಟಿ ಕ್ಯಾನ್ ಗೋ ಅಪ್ ಟು ವೆರಿ ಕಾಸ್ಟ್ಲಿ ಪ್ರೈಸ್. ಆದರೆ ಒಳಗಡೆ 2 ಲಕ್ಷದಲ್ಲಿ ಮಾರುವಾಗ 50,000 ಈರೆಗೆ ಉಪ್ಪಾಡಿಯೇ 1-2 ಲಕ್ಷಗೆ ನಮ್ಮ 1 ಎಕರೆ ಜಾಗ ದೆತ್ತೊನ್ಲೆ ಕೈತಾಲ್ ಉಂಡಿ ಈರೆಗೆ ಅಂತ ಹೇಳುವವರು ಇರ್ತಾರೆ. ನೋಡಿ, ನಾನೀಗ ಫಸ್ಟ್ ಒಂದು ಇದು ಹೇಳ್ತೇನೆ. 1 ಎಕರೆ ಜಾಗ ಅಂತ ಹೇಳಿದರೆ ನೀವು ಅದಕ್ಕೆ ಒಂದು ಚಿಕ್ಕ ಪೀಸನ್ನು ಮಾರಬೇಕು ಅಂತ ಹೇಳಿ ಆದರೆ ಅದಕ್ಕೆ 3 ಅಪ್ರೂವಲ್ ಬೇಕಾಗ್ತದೆ. 3 ಅಪ್ರೂವಲಲ್ಲಿ ರೂಲ್ಸ್ಗಳಿದೆ. ಆ ರೂಲ್ಸ್ ಪ್ರಕಾರ ಈಗ ನೀವು ನೋಡಿದರೆ 30 ಫೀಟ್ ವೈಡ್ ರೋಡ್ ಬೇಕು, ಏನೇ ಇದ್ದರೂ 30 ಫೀಟ್ ವೈಡ್ ರೋಡ್ ಬೇಕು. ಮತ್ತು
ಅವ್ರು ಖಾಲಿ ನಿಮಗೆ 50 to 51% ಆಫ್ ದ ಪ್ರಾಪರ್ಟಿಯನ್ನು ಮಾತ್ರ ನಿಮಗೆ ಮಾರಲಿಕ್ಕೆ ಅಧಿಕಾರ ಕೊಡೋದು. 49 to 50% ಆಫ್ ದ ಪ್ರಾಪರ್ಟಿ ವಿಲ್ ಬಿ ಇಟ್ಸ್ ನಾಟ್ ಸೇಲೆಬಲ್, ಅದು ನಿಮಗೆ ಮಾರಲಿಕ್ಕೆ ಆಗೋದಿಲ್ಲ. ಒಂದ ರೋಡ್ ಆಗಿ ಹೋಗ್ತದೆ, ಅಥವಾ ಆ ರೋಡಿನ ವಾಶಿ ಕಡಿಮೆ ಆಯಿತು ಅಂತ ಹೇಳಿದರೆ ಪ್ಲೇ ಗ್ರೌಂಡ್ ಮತ್ತು ಸಿವಿಕ್ ಕಮ್ಯುನಿಟೀಸ್ ಅಂತ ನೀವು ಇಡಬೇಕಾಗ್ತದೆ. ಈಗ ನೀವೇ ನೆನೆಸಿ, ಲೇಔಟಿನ ಒಳಗಡೆ 2 ಲಕ್ಷ. ಈಗ ನೀವು ಹೊರಗಿನ ಒಂದನ್ನು ಮಾತಾಡು. ಈಗ ಅವರು 1.5 ಲಕ್ಷಕ್ಕೆ ಅವರು ನಿಮಗೆ ಒಬ್ಬರು ಮಾತಾಡ್ತಾ ಇದ್ದಾರೆ 1 ಎಕರೆ ಪ್ರಾಪರ್ಟಿ. ಈ 1 ಎಕರೆಯಲ್ಲಿ ನಿಮಗೆ ಮಾರ್ಲಿಕ್ಕಾಗೋದು ಖಾಲಿ ಅರ್ಧ ಎಕರೆ ಮಾತ್ರ ಮಾರ್ಲಿಕ್ಕಾಗೋದು. ಯಾವುದು? ಆಫ್ಟರ್ ದ ಮೂಡ ಅಪ್ರೂವಲ್. ಈಗ ನೀವು ನೆನ್ಪಿಟ್ಕೊಳ್ಳಿ, ಅದು ಅಲ್ಲಿಯೇ ನಿಮಗೆ 1.5 ಲಕ್ಷದ ಪ್ರಾಪರ್ಟಿ ನೀವು ಯಾವಾಗ 50% ಮಾರ್ಲಿಕ್ಕೆ ಆಗೋದಿಲ್ವಾ, ನಿಮ್ಮ ಅಸಲು ಡಬಲ್ ಆಯಿತು. ಈಗ 1.5 ಲಕ್ಷಕ್ಕೆ 3 ಲಕ್ಷದಾಗೆ ನೀವು ಖರೀದಿ ಮಾಡಿದಾಗ ಆಯ್ತು. ನೀವು ಈಗ ಸೆನ್ಸಿಗೆ 3 ಲಕ್ಷದಾಗೆ ನೀವು ಖರೀದಿ ಮಾಡಿದ್ರೆ ಅಲ್ಲಿಗೆ ನಿಂತಿತಾ? ಇಲ್ಲ. ಯಾಕೆ? ನೀವು ಅಲ್ಲಿ ಒಳಗೆ ಹೋಗಿ ನೋಡಬೇಕು, ಯಾವುದು ಈ ಲೇಔಟಲ್ಲಿ ಬಿಲ್ಡರ್ ಏನೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಇದನ್ನು ನೋಡಬೇಕು. ನೀವು ಲೇಔಟಲ್ಲಿ ಏನಿರ್ತದೆ, ಅಲ್ಲಿ ಒಂದು ಆ 30 ಫೀಟ್ ವೈಡ್ ರೋಡ್ ಅಂತ ಹೇಳಿದ್ರೆ ಅದು ಮಣ್ಣಿನ ರೋಡ್ ಅಲ್ಲ, ಅದು ಅಲ್ಲಿ ಏನಾರು ಒಂದು ಟಾರ್ ಹಾಕಿರ್ತಾರೆ. ಯೂಶ್ವಲಿ ಈಗ ಇಂಟರ್ಲಾಕ್ ಹಾಕ್ತಾರೆ, ಅದು ಬಿಡಿ, ಅದರ ಎಕ್ಸ್ಪೆನ್ಸ್ ನಿಮಗೆ ಪರ್ಸ್ನಲಿ ಆಮೇಲೆ ಹೇಳ್ತೇನೆ ನಾನು. ಆಮೇಲೆ ಡ್ರೈನೇಜ್ ಇರ್ತದೆ, ಆಮೇಲೆ ಅದಕ್ಕೆ ಒಂದು ಲ್ಯಾಂಡ್ಸ್ಕೇಪಿಂಗ್ ಅಂತ ಮಾಡ್ತಾರೆ. ಒಂದು ರೋಡ್ ಒಂದು ಸುಂದರವಾಗಿ ಕಾಣಬೇಕು, ಅಥವಾ ಒಂದು ನಿಮಗೆ ಗ್ರಾಹಕರಿಗೆ ಒಂದು ಆಕರ್ಷವಾಗಿ ಇರಬೇಕು ಅಂತ ಹೇಳಿ ಆದರೆ ಮರಗಳು, ಸಸಿಗಳು ಇದನ್ನೆಲ್ಲ ನಡುವುದು. ಮತ್ತು ಈ ಇಡೀ ಕಾಮನ್ ಏರಿಯಾದ ಡೆವಲಪ್ಮೆಂಟ್. ಯೂಶ್ವಲಿ ಈ ಲೇಔಟ್ ಅಂತ ಹೇಳಿದರೆ ಹೆಚ್ಚಾಗಿ ಅವರು ಕಾಂಪೌಂಡ್ ವಾಲ್, ಸರೌಂಡ್ ಕಾಂಪೌಂಡ್ ವಾಲ್ ಹಾಕಿರ್ತಾರೆ. ಮತ್ತೊಂದು ಗೇಟೆಡ್ ಕಮ್ಯುನಿಟಿ ಅಂತ ಹೇಳಿದರೆ ಅದಕ್ಕೊಂದು ಕಾಮನ್ ಎಂಟ್ರೆನ್ಸ್ ಇರ್ತದೆ, ಸೆಕ್ಯೂರಿಟಿ ಗಾರ್ಡ್, ಸೆಕ್ಯೂರಿಟಿ ಇದು ಹಾಕಿದ್ದೆಲ್ಲ ಫೆಸಿಲಿಟೀಸ್ ಇರ್ತದೆ. ಅದನ್ನು ನೀವು ನೋಡಿ, ನಿಮ್ಮ ಮನೆ ಅಂಗಣ ಒಂದು ಇಷ್ಟು ಸೆನ್ಸ್ ಅಂತ ಒಂದು 500 ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಮಗೆ ಒಂದು ಇಂಟರ್ಲಾಕ್ ಹಾಕಬೇಕಾದ್ರೆ ಅದಕ್ಕೆ ಕಾಸ್ಟ್ಲಿ ಬರ್ತದೆ. ಬಟ್ ಈ ಇಂಟರ್ಲಾಕ್ ಯಾವುದು ರೋಡಿಗೆ ಹಾಕ್ತದ, ದ್ಯಾಟ್ ಇಸ್ ದ ಥಿಕ್ಕೆಸ್ಟ್ ಇಂಟರ್ಲಾಕ್ ನೀವು ಹಾಕಬೇಕಾಗ್ತದೆ, ಇಲ್ಲದ್ರೆ ಲಾರಿ ಹೋಗುವ ಕ್ರ್ಯಾಕ್ ಆಗ್ತದೆ. ದ್ಯಾಟ್ ಇಸ್ ಕಾಸ್ಟ್ಲಿ. ಅದಕ್ಕೆ ಅಡಿಗೆ ಹೊಯ್ಗೆ, ಅದರ ಮೇಲೆ ಅದರ ಕೆಲಸಗಳು ಇದೆಲ್ಲ ಆಗುವಾಗ ನಿಮ್ಗೆ ಒಂದು ಸೆನ್ಸಿಗೆ ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರದಲ್ಲಿ ಒಂದು 50,000 ಆದರೂ ಕಮ್ಮಿಯಲ್ಲಿ ಅದಕ್ಕೆ ಖರ್ಚಿದೆ. ಒಂದು ಸೆನ್ಸಿಗೆ ಬಿಲ್ಡರಿಗೆ ಖರ್ಚಿರ್ತದೆ. ಈಗ ನಿಮ್ಮ ಅಸಲೆಯಲ್ಲಿ ಎತ್ತಿತು 3.5 ಲಕ್ಷಕ್ಕೆ ಬಂತು. ನಿಮ್ಮ ಒಂದು ಸೆನ್ಸಿಗೆ 3.5 ಲಕ್ಷಕ್ಕೆ ಬಂತು. ಓಕೆ, ಈಗ 3.5 ಲಕ್ಷಕ್ಕೆ ನಿಮ್ಮ ಅಸಲಿಗೆ ಬಂತು ಅಂತ ಹೇಳಿದ್ರೆ, ಈಗ ಯಾವುದೇ ಒಬ್ಬ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ವಿಲ್ ಫೆಚ್ ಯು ಎನಿಥಿಂಗ್ ಬಿಟ್ವೀನ್ 8 to 15% ರಿಟರ್ನ್ಸ್. 10 ಐಡಿಯಲಿ 10% ಆದರೂ ರಿಟರ್ನ್ಸ್ ಬರಬೇಕು ಇನ್ವೆಸ್ಟ್ಮೆಂಟ್. ಈ ರಿಯಲ್ ಎಸ್ಟೇಟಲ್ಲಿ ನಿಮ್ಮದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಆದರೆ ಬಿಲ್ಡರಿಗೆ ಇಟ್ ಈಸ್ ದ ಬಿಸ್ನೆಸ್ ಅಂತ ಕ್ವಾಲಿಫೈ ಆಗಬೇಕಾದ್ರೆ ಮಿನಿಮಮ್ ನಿಮಗೆ 20-30% ನಿಮ್ಗೆ ರಿಟರ್ನ್ಸ್ ಬರಬೇಕು. ಈಗ ಯಾವುದೇ ಆಗಲಿ, ಒಬ್ಬ ಡಾಕ್ಟರ್ ಆದರೆ ಅವನ ಪ್ರೊಫೆಷ್ನಲಿ, ಆ್ಯಕ್ಟರ್ ಆದರೆ ಇದರಲ್ಲಿ ಯಾವುದೇ ಅದರೊಂದು 20% ಒಂದು 20% ಆದರೂ ರಿಟರ್ನ್ಸ್ ಬರಲೇಬೇಕಾಗ್ತದೆ. ಈಗ ನೀವು 30% ಅಂತ ಒಂದು ಹೈಯರ್ ಎಂಡನ್ನು ಇಟ್ಕೊಳ್ಳಿ. ಇಟ್ಟರೆ ನಿಮಗೆ ಇದಕ್ಕೆ 30% ಎಷ್ಟಾಯ್ತು ಹೇಳಿ? ಈಗ 3.5 ಲಕ್ಷದ 30% ಅಂತ ಹೇಳಿದರೆ ಪುನಃ ಅಲ್ಲಿ 1 ಲಕ್ಷಕ್ಕಿಂತ ಹೆಚ್ಚೇ ಆಯಿತು. ಆವಾಗ ಅಸಲು ನಿಮಗೆ ಅಪ್ರಾಕ್ಸಿಮೇಟ್ ನಾನು ಕ್ಲಿಯರ್ ಲೆಕ್ಕ ಹೇಳಿದ್ರು 4.5 ಲಕ್ಷಕ್ಕಿಂತ ಹೆಚ್ಚಾಯಿತು. ಸೆನ್ಸಿಗೆ 4.5 ಲಕ್ಷಕ್ಕಿಂತ ಹೆಚ್ಚಾಯಿತು. ಅದು ಹೇಗೆ? ಈಗ 1 ಎಕರೆ ಪ್ರಾಪರ್ಟಿ ಇಂಡಿಯಾದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ನಮ್ಮ ಇಂಡಿಯಾದಲ್ಲಿ ಈಗ ಆ್ಯಸ್ ಆಫ್ ನೌ ಐ ಥಿಂಕ್ ಅನುಜ್ ಪುರಿ ಇಸ್ ದ ನಂಬರ್ 1 ರಿಯಲ್ ಎಸ್ಟೇಟ್ ಇದು ಅನಲೈಸ್ ಮಾಡುವವರು ಮಂಗಳೂರಲ್ಲ, ಇಂಡಿಯಾದಲ್ಲಿ. ಸೊ ಅವರ ಪ್ರಕಾರ ಏನು ಅಂತ ಹೇಳಿದರೆ, ನಮ್ಮ ಬಿಲ್ಡರ್ಸಲ್ಲಿ ಇಂಡಿಯಾದ್ದು ಸೇಲ್ ಆಗೋದು 1 ಯೂನಿಟ್ ಪರ್ ಮಂತ್. ಈಗ ಯಾರೇ ಆದರೂ ಅಪ್ರಾಕ್ಸಿಮೇಟ್ಲಿ 1 ಅಪಾರ್ಟ್ಮೆಂಟ್ ಅಥವಾ 1 ಬಿಲ್ಡರ್ 1 ಅಪಾರ್ಟ್ಮೆಂಟ್ ಮಾರಿದಾಗೆ. ಅದೀಗ ಟಾಪ್ ಎಂಡ್ ಅವರು 10 ಮಾರಿದ್ರು ಅಂತ ಹೇಳಿದರೆ, ಒಂದು ಲೋ ಅಂದರೆ ಒಂದು ಹೆಚ್ಚು ಪ್ರಚಾರವಿಲ್ಲದಂತಹ ಒಬ್ಬ ಬಿಲ್ಡರ್ ಅಂತ ಹೇಳಿದರೆ 2 ತಿಂಗಳಿಗೆ ಒಂದು ಮಾರಿಯಾನು ಅಥವಾ 3 ತಿಂಗಳಿಗೆ ಒಂದು ಮಾರಿಯಾನು. ಅವಾಗ ನೀವು ನೋಡಿ, ಇದು 1 ಎಕರೆ ಪ್ರಾಪರ್ಟಿ ಅಲ್ಲ, 50 ಸೆನ್ಸ್ ಸೇಲೆಬಲ್ ಅಂತ ಹೇಳಿದರೆ ಅಲ್ಲಿ ಕಮ್ಮಿಯಲ್ಲಿ 10 ಮನೆ ಅಥವಾ 10 ಸೈಟ್ ಬರ್ತದೆ. 5 ಸೆನ್ಸ್ ಇದು 10 ಬರ್ತದೆ. ಈ 10 ಮಾರಲಿಕ್ಕೆ ಅವನಿಗೆ 1 ವರ್ಷ 1.5 ವರ್ಷ ಬೇಕು. ಈ 1.5 ವರ್ಷದ ಬಡ್ಡಿ ನೀವು ಹಿಡಿದಾಗ 4.5 ಲಕ್ಷ ಹತ್ರ ಆಯಿತು. ಸೆನ್ಸಿಗೆ 5 ಲಕ್ಷ ಆಯ್ತು. ಅದು ವಿತ್ ಪ್ರಾಫಿಟ್ ಅವ ಮಾರಿದರೆ ಒಂದು 5 ಲಕ್ಷಕ್ಕೆ ಮಾರಬೇಕು. ಹಾಗಾದ್ರೆ 1.5 ಲಕ್ಷಕ್ಕೆ ಇವಾಗ ಕೇಳೋದು ಸರಿಯಾ? ನಿಮ್ಮ ಈ ಹೆಚ್ಚಾಗಿ ಕಾಮನ್ ಜನರ ತಲೆಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಅಲ್ಪ 2 ಲಕ್ಷ ಉಂಟು, ಯಾನು 1.5 ಲಕ್ಷಕ್ಕೆ ಮಾರುವೆ, 50,000 ಲಾಭ ಉಂಡತ್ತ ಅಂತ ಆಯ್ತು. ಅಂದ್ರೆ ಅಷ್ಟು ಸುಲಭ ಅಂತ ಅಂದುಕೊಳ್ಳಲಾಗಿದೆ. ಅದಕ್ಕೆ ನಾನು ಹೇಳೋದು, ಇದಕ್ಕೆ ಒಂದು ರೀತಿ ನೀವು ಈ ಲೆಕ್ಕವನ್ನು ನೀವು ಫಾಲೋ ಮಾಡಬೇಕು. ಈ ಸ್ಟ್ಯಾಂಡರ್ಡ್ ಲೆಕ್ಕ ಇದನ್ನು ನೀವು ಮಾಡಿದರೆ, ಈ ಫಾರ್ಮುಲಾ ಹಿಡ್ಕೊಂಡು ಹೋದರೆ ನಿಮ್ಮ ಪ್ರಾಪರ್ಟಿ ಲೇಔಟ್ ಇದೆ ಅಡ್ಜಸೆಂಟ್ ಅನ್ನು ಅದೇ ಬಿಲ್ಡರ್ ಖಂಡಿತ ತಗೊಳ್ತಾರೆ. ಹಾಗಾದ್ರೆ
ಗುಣರಂಜನ್ ಅವರೇ, ಹೇಗೆ ಎಷ್ಟಕ್ಕೆ ಮಾರಿದ್ರೆ ಒಳ್ಳೇದು ಕೇಳುವಂತ ಇರುವುದಿಲ್ಲ? ಹೌದು, ಈಗ ನೋಡಿ ರಫ್ಲಿ ಈಗ ಹೇಳಿತು ಅಂತ ಹೇಳಿದ್ರೆ ಒಂದು 25% ಇಂದ 30% ಅಂತ ಹೇಳಿ ಲೆಕ್ಕ ಅದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು 25% ಇಟ್ಟರೆ, ಈಗ ಒಳಗೆ ಲೇಔಟ್ ಒಳಗಡೆ ಅವರು ಒಂದು 2 ಲಕ್ಷಕ್ಕೆ ಮಾರಿತು ಅಂತ ಹೇಳಿದ್ರೆ ಅದರ ಒಂದು 25% ಅಂದ್ರೆ 50,000. ನೀವು ಅವರು ಯಾರು ಆ ಪ್ರಾಬ್ಲಮ್ ನಿಮಗೆ ಹಿಡ್ಕೊಂಡು ಬಂದಿದ್ದಾರೆ ಅವ್ರ ಹತ್ರ ಬೇಕಾದ್ರೆ ಕೇಳಿ, ಖಂಡಿತವಾಗಿಯೂ ಆ ಬಿಲ್ಡರ್ ಒಂದು 40-50,000 ಸೆಂಟ್ಸಿಗೆ ಅಂತ ಹೇಳಿ ಅವ್ರು ಕೇಳಿರ್ತಾರೆ. ಅಷ್ಟಕ್ಕಾದ್ರೆ ನನಗೆ ಬೇಕು ಅಂತ ಹೇಳ್ತಾರೆ. ಮತ್ತೆ ಇದು ನೋಡಿ ಅವರಿಗೆಲ್ಲ ಹೇಗಿರ್ತದೆ ಅಂತ ಹೇಳಿದ್ರೆ, ಯಾವುದೇ ನಾನು ಮಂಗಳೂರಲ್ಲಿ ನೋಡಿದ ವ್ಯಾಪಾರ ವ್ಯವಹಾರಗಳ ಪ್ರಕಾರ 6 ಮಂತ್ ಇಸ್ ದ ಯೂಶುವಲ್ ಜನರಲ್ ಟೈಮ್ ಗಿವನ್. ಈಗ ಒಂದು ಪ್ರಾಪರ್ಟಿ, ಈಗ ನಿಮ್ಮದು 1 ಎಕರೆಯನ್ನು ಒಬ್ಬರು ಬಿಲ್ಡರ್ ಖರೀದಿ ಮಾಡೋದು ಅಂತ ಹೇಳಿ ಆದರೆ, ನಾನೀಗ ಈ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇದನ್ನು ಹೇಳೋದಲ್ಲ, ಅಲ್ಲಿ 3 ವರ್ಷ ಎಲ್ಲ ಇರ್ತದೆ. ಅಂದರೆ 100 ಅಪಾರ್ಟ್ಮೆಂಟ್ ಬರುವಾಗ ಅದರ ಟೈಮ್ ಇರ್ತದೆ. ಆದರೆ ಇಲ್ಲೇ ಜಾಗ ಒಬ್ಬರು ಬಿಲ್ಡರ್ ಜಾಗ ಖರೀದಿ ಮಾಡುವಾಗ ಒಂದು ಅಡ್ವಾನ್ಸ್ ಒಂದು 50% ಮಾಡಿ ಮತ್ತು ಉಳಿದದಕ್ಕೊಂದು 6 ತಿಂಗಳು ಅಂತ ಅಥವಾ 4 ತಿಂಗಳು ಅಂತ ತಗೊಳ್ತಾರೆ. ಅದು ಹೋಲ್ಸೇಲು. ಅಂದರೆ ಇವರಿಗೆ ಇದರ ಪ್ರಕಾರ ಇನ್ನೆಲ್ಲ ಸೇಲ್ ಆಗಿ 1.5 ವರ್ಷ 2 ವರ್ಷ ಕಾಯಲಿಕ್ಕಿಲ್ಲ. ಅಲ್ಲಿಂದ ಆಗಿ ಒಂದು 4 ತಿಂಗಳಲ್ಲಿ ಅವ್ರದ್ದು ಸೆಟ್ಲ್ ಆಗಿ ಹೋಗಿ ಆಯಿತು. ಅಷ್ಟು ಟೈಮ್ ಮತ್ತೆ ಬೇಕು ಕೂಡ. ಈಗ ಅಂದರೆ ಈಗ ಒಂದು ಪ್ರಾಪರ್ಟಿ ಸೇಲ್ ಮಾಡಬೇಕಾದ್ರೆ ಈಗ ತುಂಬ ಡಾಕ್ಯುಮೆಂಟ್ಸ್ ಸಿಸ್ಟಮ್ ಈಗ ರೀಸೆಂಟಾಗಿ ತುಂಬ ಚೇಂಜ್ ಆಗಿದೆ. ಕನ್ವರ್ಷನ್ ಆಗಲಿ ಪ್ರೊಸೆಸ್ ಆಗಲಿ ಯಾವುದೇ ಆಗಲಿ ತುಂಬ ಚೇಂಜಸ್ ಆಗಿದೆ. ಇಟ್ ವಿಲ್ ಟೇಕ್ ಮಿನಿಮಮ್ 1-2-3 ತಿಂಗಳಂತೂ ಬೇಕೇ ಬೇಕು. ಹಾಗಾದರೆ ಲೇಔಟ್ನ ಆಸುಪಾಸಿನಲ್ಲಿ ಇದ್ದವರು 25% ಏನು ಆದಾಯ ಬರುವಾಗೆ ತಮ್ಮ ಜಾಗವನ್ನು ಮಾರಿದ್ರೆ ಖಂಡಿತ ನಷ್ಟ ಇಲ್ಲ, ಬಿಲ್ಡರ್ಗೂ ನಷ್ಟ ಇಲ್ಲ. ಇದೊಂದು ಫಾರ್ಮುಲಾ ಇದೆ ಆಕ್ಚುಲಿ. ಈ ಫಾರ್ಮುಲಾ ಪ್ರಕಾರ ನೀವು ಹೋಯ್ತು ಅಂತ ಹೇಳಿ ಆದರೆ ಅವರಿಗೂ ನಿಮಗೂ ಯಾವುದೇ ಇದು ಬರೋದಿಲ್ಲ, ಯಾವುದು ಮನಸ್ಸಿಗೆ ಬೇಸರ ಮನಸ್ತಾಪ, ಅವರು ಕಮ್ಮಿಗೆ ಕೇನು ಏರಿಯಾ, ಇದು ಯೂಶುವಲಿ ಹೆಚ್ಚಾಗಿ ಬರುವ ಡಯಲಾಗ್ ಇದುವೇ. ಹಾಗೆ ಮಾರ್ಕೆಟ್ ಪ್ರೈಸ್ ಅಂತ ಏನಲ್ಲಿ ಫಿಕ್ಸ್ ಇರುವುದಿಲ್ವಾ? ಮಾರ್ಕೆಟ್ ಪ್ರೈಸ್ ಅಂತ ಹೇಳಿ ಗೌರ್ಮೆಂಟ್ ಪ್ರೈಸ್ ಇರ್ತದೆ, ದ್ಯಾಟ್ ಇಸ್ ಡಿಫ್ರೆಂಟ್. ಈಗ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಅಂತ ಹೇಳಿ ಬೇರೆ ಇರ್ತದೆ. 2 ರೀತಿ ಇದೆ ಇಲ್ಲಿ. ಏನು ಅಂತ ಹೇಳಿದ್ರೆ, ಒಂದು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಪ್ರೈಸ್ ಎಷ್ಟು ಅಂತ ಹೇಳಿ ಇರ್ತದೆ, ಮತ್ತೊಂದು ಮಾರ್ಕೆಟ್ ಪ್ರೈಸ್ ಅಂತ ಇರ್ತದೆ. ಯೂಶುವಲಿ ಮಾರ್ಕೆಟ್ ಪ್ರೈಸ್ ಇಸ್ ಆಲ್ವೇಸ್ ಹೈಯರ್ ದೆನ್ ದ ಗೌರ್ಮೆಂಟ್ ಪ್ರೈಸ್, ಅದು ಹೆಚ್ಚಾಗಿ ಹಾಗೆ ಇರ್ತದೆ. ಬಟ್ ಈಗ ಅದರ ಗ್ಯಾಪ್ ಎಲ್ಲ ಕಡಿಮೆ ಆಗ್ತಾ ಇದೆ. ಅಂದ್ರೆ ಡ್ಯೂ ಟು ದ ಲ್ಯಾಕ್ ಆಫ್ ಸರ್ಕ್ಯುಲೇಷನ್ ಆಫ್ ದ ಬ್ಲಾಕ್ ಮನಿ ಈಗ ಹೆಚ್ಚು. ಅಲ್ಲ, ಯಾರದಲ್ಲಿ ಹತ್ತಿರ ಜಾಗ ಇದ್ದವರು ಬಿಲ್ಡರ್ಗೆ ಮಾರುವಾಗ ಇಲ್ಲಿ ಇದಕ್ಕೆ ರೇಟ್ ಇಷ್ಟು ಉಂಟು, ನಾನು ಯಾಕೆ ನಿಮಗೆ ಮಾರಬೇಕು ಅಂತ ಹಾಗೆ ಅನ್ನಿಸ್ಕೊಳ್ಬೋದಾ? ಒಮ್ಮೆ ಬಿಲ್ಡರ್ ಕೇಳಲಿಕ್ಕೆ ಹೋದ್ರೆ ನಿಮ್ದು ಕೊಡಿ ನಾವು ತಗೊಳ್ತೇವೆ ಅಂತ ಹೇಳುವಾಗ. ಖಂಡಿತ ಹೌದು. ಅದನ್ನೇ ನಾನು ಹೇಳೋದು ನೋಡಿ. ಈಗ ಈ ರಿಯಲ್ ಎಸ್ಟೇಟಲ್ಲಿ MRP ಅಂತ ಇಲ್ಲ. MRP ಅಂತ ಇಲ್ಲ ಅಂತ ಹೇಳಿದ್ರೆ, ಈಗ ನನ್ನದೊಂದು ಇಲ್ಲಿ ಪ್ರಾಪರ್ಟಿ ಬರ್ತಾ ಇದೆ, ಇದರಲ್ಲಿ ನಾನೊಂದು ಪ್ರಾಜೆಕ್ಟ್ ಮಾಡ್ತೇನೆ. ಈಗ ಈ ಪ್ರಾಜೆಕ್ಟಲ್ಲಿ ನಾನೇನು ಮಾಡ್ತೇನೆ, ಹೂ ಇಸ್ ಮೈ ಟಾರ್ಗೆಟ್ ಆಡಿಯನ್ಸ್ ಅಂತ. ಈಗ ಟಾರ್ಗೆಟ್ ಆಡಿಯನ್ಸ್, ಈಗ ನಾನು ಇದರಲ್ಲಿ ಒಂದು ಮನೆ ಕಟ್ಟಿ ಮಾರ್ತಾ ಇದ್ದೇನೆ, ನಾನು ಯಾರನ್ನು ಟಾರ್ಗೆಟ್ ಮಾಡ್ತೇನೆ? ನಾನೊಂದು ಇಕಾನಮಿ ಕ್ಲಾಸ್ ಅವರನ್ನು ಟಾರ್ಗೆಟ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಈಗ ನಂದು ಇಲ್ಲಿ ಒಂದು ಲೇಔಟ್, ಇದರಲ್ಲಿ ನಾನು ಇಕಾನಮಿ ಕ್ಲಾಸ್ ಅವರನ್ನು ಟಾರ್ಗೆಟ್ ಮಾಡ್ತೇನೆ. ಚಿಕ್ಕ ಬಜೆಟ್ ಹೋಮ್ಸನ್ನು ನಾನು ಮಾಡಿ ಮಾರ್ತಾ ಇದ್ದೇನೆ. ನನ್ನ ಪಕ್ಕದಲ್ಲಿ 1 ಎಕರೆ ಜಾಗ ಇದೆ, ಅದರ ಪಕ್ಕ ಇನ್ನೊಂದು ಲೇಔಟ್ ಉಂಟು ಅಂತ ಇಮ್ಯಾಜಿನ್ ಮಾಡಿ. ಅವರೇನು ಮಾಡ್ತಾ ಇದ್ದಾರೆ, ಲಕ್ಸುರಿ ಜನರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮದು ಇಕಾನಮಿ ಆಯಿತು, ಅಲ್ಲಿ ಲಕ್ಸುರಿ ಆಯಿತು. ಅವರದ್ದು ತುಂಬ ಹೆಚ್ಚು ಇದಿರ್ತದೆ, ಗ್ಯಾಪ್ ಇರ್ತದೆ, ಪ್ರಾಫಿಟ್ ಗ್ಯಾಪ್ ಇರ್ತದೆ. ಅದಕ್ಕೆ ತಕ್ಕ ಅವರು ಅಲ್ಲಿ ಮೆಟೀರಿಯಲ್ ಹಾಕುವಾಗಲೂ ಹಾಗೆ ಲಕ್ಸುರಿ ಐಟಮ್ಸ್ ಹಾಕ್ತಾರೆ, ಎಲ್ಲರೂ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಪ್ರಾಫಿಟ್ ಗ್ಯಾಪ್ ಜಾಸ್ತಿ ಇರ್ತದೆ. ಈ 25%ಗೆ ನಾವು ಈ ಇಕಾನಮಿ ಬಿಲ್ಡರ್ ಯಾರು ಇಕಾನಮಿ ಮನೆ ಕಟ್ಟಿ ಮಾರ್ತಾ ಇದ್ದಾರಾ, ಅವರು 25-30%ಗೆ ನನಗೆ ಇರಲಿ ಅಂತ ಹೇಳಿ ಅವರು ಕೇಳುವಾಗ, ಅವರೊಂದು 30%ಗೆ ಆದರೂ ತೊಂದರೆ ಇಲ್ಲ, 30-35% ಮಟ್ಟ ನನಗೆ ಇರಲಿ ಅಂತ ಹೇಳಿ ಅವರು ಹೇಳ್ಬೋದು. ಯಾರು ಲಕ್ಸುರಿಯಾಗಿ ಕಟ್ಟಿ ಮಾರುವವರು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಟ್ ಇಸ್ ವರ್ತ್ ಟು ದೆಮ್ ಬಟ್ ನಾಟ್ ಫಾರ್ ಹಿಮ್. ಈಗ ನೀವು ಹೇಳಿದ ಕ್ರೈಟೀರಿಯಾ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ನೀವು ಹೋಗ್ತಾ ಇರುವಾಗ ಈಗ ಒಬ್ರು ಬಿಲ್ಡರ್ ಕೇಳಿದ್ರು ಅಂತ ಹೇಳಿದ್ರೆ, ಉಲಾಯ್ದ ರೇಟ್ ಏತು ಅಂತ ತಿಳ್ಕೊಳ್ಳಿ. ಲೇಔಟಿನ ಉಲಾಯ್ದ ರೇಟೇ ಇರ್ತದೆ, ಅದರ 25%ಗೆ ಅಲ್ಲಿ ಬರ್ಬೋದು. ಈ 25%ಇಂದ 30% ಅಂತ ಹೇಳಿದ್ರೆ ಆಚೆ ಅವರ ಉಲಾಯ್ದ ರೇಟ್ ಏತು ಅಂತ ತಿಳ್ಕೊಳ್ಳಿ. ಅದರದ್ದು 25%-30% ನೀವು ತಿಳ್ಕೊಳ್ಬೇಕಾದ್ರೆ ದ ಪರ್ಸೆಂಟೇಜ್ ವಿಲ್ ಆಲ್ಮೋಸ್ಟ್ ವಿಲ್ ರಿಮೈನ್ ದ ಸೇಮ್. ಯಾಕೆ ಅದನ್ನು ಲಕ್ಸುರಿ ಮನೆ ಅಂತ ಹೇಳಿ 25 ಲಕ್ಷಕ್ಕೆ ಮಾರುದು, ಆಚೆ ಅಲ್ಲ ಬಜೆಟ್ ಹೋಮ್ ಅಂತ ಹೇಳಿ 25-30 ಲಕ್ಷಕ್ಕೆ ಮಾರುದು, ಅಲ್ಲಿ ಲಕ್ಸುರಿ ಹೋಮ್ ಅಂತ ಹೇಳಿ 1 ಕೋಟಿಗೆ ಮಾರುದು ಅಂತ ಹೇಳಿ ಆದ್ರೆ ಅವರದಲ್ಲಿ ಕಾಸ್ಟ್ಲಿ ಆಯ್ತು ನೋಡಿ. ಅಲ್ಲಿ ಲ್ಯಾಂಡ್ ಪ್ರೈಸ್, ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಎಲ್ಲವೂ ಕಾಸ್ಟ್ಲಿ ಆಯ್ತು, ಅದರ 30% ಏರಿತು. ಸೊ ಇಟ್ ಇಸ್ ವೈಸ್ ಫಾರ್ ಯು ಟು ಅಪ್ರೋಚ್ ಹಿಮ್. ಮಾರುವವ ನೋಡ್ಬೇಕು ಯಾರು ಖರೀದಿದಾರ ಯಾರಾಗ್ಬೋದು ನನಗೆ ಅಂತ ಫಸ್ಟ್ ನೋಡ್ಬೇಕು. ಯೂಶುವಲಿ ಈ ಲಕ್ಸುರಿ ಐಟಮ್ ಮಾಡುವವರು ಅವರೊಂದು ಸ್ವಲ್ಪ ಹೆಚ್ಚಕ್ಕೆ ಬೇಕಾದ್ರೆ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ, ಅವರ ಟಾರ್ಗೆಟ್ ಆಡಿಯನ್ಸ್ ಹಾಗೆ ಬೇರೆ ಇರ್ತದೆ, ಆ ರೀತಿ ಹೋಗ್ತದೆ ಅಂತ ಹೇಳಿದ್ರೆ ಅದನ್ನು ನೋಡಿ ಅಂದಾಜು ಮಾಡಿ
ನಂತರ Yes. ಮುಂದಕ್ಕೆ ಹೆಜ್ಜೆ ಇಟ್ಟರೆ Yes. ಯಾವುದೇ ನಷ್ಟ ಆಗುದಿಲ್ಲ. ಮತ್ತೆ ನೆಕ್ಸ್ಟ್ ಕೂಡ ಪಶ್ಚಾತ್ತಾಪಡುವಂತ ಅಗತ್ಯ ಕೂಡ ಇರುವುದಿಲ್ಲ. ಖುಷಿಯಿಂದ ಇರಬಹುದು. ಹೌದು, ಅದೇ ನಾನು ಹೇಳಿದ್ದು. ಇದನ್ನು ನೀವು ಸ್ಟ್ಯಾಂಡರ್ಡ್ ಆಗಿ ತಿಳ್ಕೊಳ್ಳಿ. ಒಂದು 20 to 30% ಅಂತ ಇಟ್ಕೊಳ್ಳಿ, 20ರಿಂದ 30% ಅಂತ ಇಟ್ಕೊಳ್ಳಿ. ಆ ಲೆಕ್ಕದಲ್ಲಿ ನೀವು ಖರೀದಿಗೆ ರೆಡಿ ಆದರೆ ಯಾವುದೇ ಬಿಲ್ಡರ್ ಹುಳ ಇದೆ ರೇಟ್ ಏತು, ಅವರದ್ದು ಒಳಗೆ ಎಷ್ಟು ರೇಟ ಅದರ ಒಂದು 20ರಿಂದ 30% ನೀವು ವ್ಯಾಲ್ಯೂಯೇಷನ್ ಹಾಕಿ ನೀವು ಅದನ್ನು ಸೇಲ್ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿ ವ್ಯಾಪಾರ ಆಗ್ತದೆ. ಓಕೆ, ಈಗ ಡಾಕ್ಟರ್ ಪ್ರಮುಖವಾಗಿರೋ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಆಗ ಇಷ್ಟೊತ್ತು ನಮಗೆ ಎಕ್ಸ್ಪ್ಲೇನ್ ಏನು ಮಾಡಿದಿರಿ ಅಂತ ಹೇಳಿದ್ರೆ, ಲೇಔಟ್ ಪಕ್ಕದಲ್ಲಿರುವಂಥ ಒಬ್ಬ ಜಾಗದ ಮಾಲೀಕ ತನ್ನ ಜಾಗವನ್ನು ಮಾರುವುದಾದರೆ ಏನು ಮಾಡಬೇಕು ಅದಕ್ಕೆ ನೀವು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟರೆ. ಈಗ ಪ್ರಶ್ನೆ ಇರೋದು, ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು 50 ಸೆಂಟ್ ಜಾಗ ಇದೆ, ಹೈವೇ ಪಕ್ಕದಲ್ಲೇ ಇದೆ. ಹಾಗಿರುವಾಗ ಯಾರಾದರೂ ಒಬ್ಬರು ಬಿಲ್ಡರ್ ಬರ್ತಾರೆ, ಕೇಳ್ತಾರೆ ಇಷ್ಟಕ್ಕೆ ಒಂದು ಸೆನ್ಸಿಗೆ 6 ಲಕ್ಷಕ್ಕೆ ಮಾರ್ತೀರಾ, ಇನ್ನೊಬ್ರು 8ಕ್ಕೆ ಮಾರ್ತೀರಾ ಅಂತ ಕೇಳ್ಬೋದು, ಇನ್ನೊಬ್ರು 10 ಲಕ್ಷಕ್ಕೆ ಒಂದು ಸೆನ್ಸ್ ಮಾರ್ತೀರಾ ಅಂತ ಕೇಳ್ಬೋದು. 50 ಸೆನ್ಸ್ ಇದೆ. ಹಾಗಿರುವಾಗ ನಾವು ಕಾಯುವುದು ಒಳ್ಳೆಯದಾ, ಯಾರಾದರೂ ಇನ್ನೂ ಹೆಚ್ಚಕ್ಕೆ 12ಕ್ಕೆ ಬರ್ಬೋದು 12 ಲಕ್ಷಕ್ಕೆ ಅಂತ, ಅಥವಾ ನಿಮ್ಮ ಪ್ರಕಾರ ಎಷ್ಟಕ್ಕೆ ಮಾರಿದರೆ ಒಳ್ಳೆಯದು ಒಬ್ಬ ಸೆಲ್ಲರ್ ಅಂದರೆ ಒಬ್ಬ? ಡೆಫಿನೆಟ್ಲಿ ನಾಗೇಂದ್ರ ಅವರೇ, ನೀವೀಗ ಹೇಳಿದ ಅದಕ್ಕೆ ಅಬ್ಜೆಕ್ಷನೇ ಇಲ್ಲ. ಅಂದರೆ ಕಾಯುವುದು ಅಂತ ಹೇಳಿದರೆ ವೆಯ್ಟಿಂಗ್. ಈ ರಿಯಲ್ ಎಸ್ಟೇಟಲ್ಲಿ ವೆಯ್ಟ್ ಎಷ್ಟು ಮಾಡಿದ್ರೆ ಅಷ್ಟೇ ರೇಟ್ ಏರಿಕೊಂಡೇ ಹೋಗ್ತದೆ, ಅದೊಂದು ಖಂಡಿತ ಸತ್ಯ. ಆದರೆ ನಾನೀಗ ಹೇಳೋದು, ಈಗಿಂದೀಗ ನೀವು ಮಾರೋದು ಅಂತ ಹೇಳಿ ಆದರೆ ಅದಕ್ಕೆ ಪ್ರೈಸ್ ಹೇಗೆ ಹಾಕೋದು ಅಂತ ಹೇಳಿ ನಾನೊಂದು ಚಿಕ್ಕ ಫಾರ್ಮುಲಾ ನಿಮಗೆ ಹೇಳ್ತೇನೆ. ನೋಡಿ, ರಿಯಲ್ ಎಸ್ಟೇಟಲ್ಲಿ 2 ರೀತಿಯಲ್ಲಿ ಪ್ರಾಪರ್ಟಿಯನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಒಂದು ರೆಸಿಡೆನ್ಷಿಯಲ್ ಅಂದರೆ ವಾಸ್ತವ್ಯ, ಅಂದರೆ ಮನೆಗೆ ಬೇಕಾಗಿ. ಮತ್ತೊಂದು ಕಮರ್ಷಿಯಲ್ ಅಂದರೆ ಅಂಗಡಿ ಮುಗ್ಗಟ್ಟು, ಇದನ್ನು ಹಾಕ್ಲಿಕ್ಕೆ ಬೇಕಾಗಿ. ಇದು 2 ರೀತಿಯ ಪ್ರಾಪರ್ಟಿಗೆ, ಇದು 2ದಕ್ಕೆ ನಿಮ್ಮ ಪ್ರಾಪರ್ಟಿನ ಯೂಸ್ ಮಾಡ್ಬೋದು. ಫಸ್ಟ್ ನೀವು ಸೇಲ್ ಮಾಡುವ ಮೊದಲು ಇದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಏನು, ನನ್ನ ಪ್ರಾಪರ್ಟಿ ಯಾವುದಕ್ಕೆ ಯೂಸ್ ಆಗ್ಬೋದು? ವಾಸ್ತವ್ಯಕ್ಕೆ ಯೂಸ್ ಆಗ್ತದಾ, ಅಲ್ಲ ಕಮರ್ಷಿಯಲ್ ಶಾಪಿಂಗ್ ಅದಕ್ಕೆ ಇದಕ್ಕೆ ಯೂಸ್ ಆಗ್ತದ ಅಂತ ಹೇಳ್ಕೊಂಡು ನೋಡಿ. ಇದನ್ನು ನೋಡಿದಾಗ ನಿಮಗೆ ನಿಮ್ಮ ಪ್ರಾಪರ್ಟಿಯ ಪ್ರೈಸ್ ಎಷ್ಟು ಅಂತ ಹೇಳಿ ನಿಮಗೆ ಡಿಸೈಡ್ ಮಾಡಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಈ ಕಮರ್ಷಿಯಲ್ಗೆ ಅಂತ ಹೇಳಿದ್ರೆ ನಿಮ್ಮ ಪ್ರಾಪರ್ಟಿಯ ಪ್ರೈಸ್ ಜಾಸ್ತಿ ಇರ್ತದೆ. ರೆಸಿಡೆನ್ಷಿಯಲ್ ಅಂತ ಹೇಳಿದ್ರೆ ನಿಮ್ಮ ಪ್ರಾಪರ್ಟಿಯ ಪ್ರೈಸ್ ಒಂದು ಸ್ವಲ್ಪ ಕಡಿಮೆ ಇರ್ತದೆ. ಪ್ರಾಪರ್ಟಿ ಅದೇ, ಆದ್ರೆ ಯಾವುದಕ್ಕೆ ನಾವು ಕೊಡ್ತೇವೆ ಎನ್ನುವುದರ ಮೇಲೆ ಲಾಭ ನಷ್ಟ ಲೆಕ್ಕ ಹಾಕುತ್ತೆ. ಯಾವುದಕ್ಕೆ ಕೊಡ್ತೇವೆ ಅಂತ ಹೇಳುವುದಕ್ಕಿಂತನೂ ಯಾವುದಕ್ಕದು ಉಪಯುಕ್ತ ಆಗ್ಬಹುದು ಅನ್ನೋದು ಸೂಕ್ತ. ಅಂದ್ರೆ ಈಗ ಒಳಗೆ ಇದ್ರೆ ಪ್ರಾಪರ್ಟಿ ಒಂದು ಸ್ವಲ್ಪ ಇಂಟೀರಿಯರ್ ಅಲ್ಲಿ ಇತ್ತು ಅಂತ ಹೇಳಿ ಆದ್ರೆ ಕಮರ್ಷಿಯಲ್ಗೆ ಆಗುದೇ ಇಲ್ಲ. ಅದರ ಹಾಗೆ ಹೇಳಿಕೊಂಡು ನಿಮಗೆ ಹೈವೇ ಪಕ್ಕನೇ ಇದ್ರೆ ಅದು ರೆಸಿಡೆನ್ಷಿಯಲ್ಗೆ ಬೇಕಾದ್ರೆ ಆಗ್ತದೆ, ಬೇಕಾದ್ರೆ ಒಳ್ಳೆ, ಬಟ್ ದ್ಯಾಟ್ ವಿಲ್ ಬಿ ಅ ಲಕ್ಸುರಿ ಸೆಗ್ಮೆಂಟ್ ಹೀಗೆ ಬರ್ತದೆ. ಅವಾಗ ನೀವೇನ್ ಮಾಡಬೇಕು, ಇದು ಯಾವುದಕ್ಕೆ ಫಸ್ಟ್ ನಿಮ್ಮ ಕ್ವಶನ್ ಅದುವೆ, ಇದು ರೆಸಿಡೆನ್ಷಿಯಲ್ಗೆ ಆಗ್ತದಾ ಅಲ್ಲ ಕಮರ್ಷಿಯಲ್ಗೆ ಆಗ್ತದ ಅಂತ ಹೇಳೋದನ್ನು ನೀವು ಇದನ್ನು ಡಿಸೈಡ್ ಮಾಡಬೇಕು. ಇಬ್ರು ಯೋಚನೆ ಮಾಡಬೇಕು. ಬಿಲ್ಡರ್ ಯೋಚನೆ ಮಾಡಬೇಕಾಗುತ್ತೆ, ಬಿಲ್ಡರ್ ಖಂಡಿತವಾಗಿ ಯೋಚನೆ ಮಾಡಿಕೊಂಡು ಆ ರೇಟಿಗೆ ಬರ್ತಾನೆ. ಬಟ್ ಈಗ ನಾನು ಹೇಳೋದು ನಿಮ್ಮ ಸೈಡ್ ಇಂದ ನೀವು ಅದಕ್ಕೊಂದು ಪ್ರೈಸ್ ಟ್ಯಾಗ್ ಇಟ್ಕೊಂಡು ಎನ್ನೈಕ್ ರೇಟ್ ಈತ್ ಅಂತ ನೀವು ಸ್ಟಾರ್ಟ್ ಮಾಡ್ಬೇಕಲ್ಲ. ಏತೆ ಕೊರಲಿ ಅಂತ ಎನ್ನೈಕ್ ರೇಟ್ ಈತ್ ನಿಕ್ಲೆಗೆ ಆತೆ ಕೊರ್ರೆ ಹಾಕೊಂಡು ಅದೆತ್ತೊನ್ಲೆ ಅಂತ ಹೇಳುದ ಪಾಯಿಂಟಿಗೆ ನಾನು ಬರೋದು. ಈಗ ಆಯ್ತು, ಇನ್ನೀಗ ನಾವು ಅದು 2 ಪರ್ಪಸ್ ಆಯ್ತು. ಇನ್ನೀಗ ನಾವು ಏನು ಮಾಡುವ ಅಂತ ಹೇಳಿದ್ರೆ, ರಿಯಲ್ ಎಸ್ಟೇಟ್ ಇದು ಇನ್ಕಮ್ ಯಾವ ರೀತಿ ಬರ್ತದೆ ಅಂತ ಹೇಳೋದನ್ನು ನಾನೊಂದು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ ನಿಮಗೆ. ಈ ರಿಯಲ್ ಎಸ್ಟೇಟಲ್ಲಿ ರೆಂಟ್, ಇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇರ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿ ಇರ್ಬೋದು, ಅದು 2ರಲ್ಲಿ ಕೂಡ 2 ರೀತಿಯ ಇನ್ಕಮ್ ಬರ್ತದೆ. ಒಂದು ನಮಗೆ ರೆಂಟ್ ಅದಲ್ಲಿ ಬರೋದು, ಒಂದು ರೆಂಟ್. ಮತ್ತೆ ನೀವು ಆಗ ಹೇಳಿದ ಹಾಗೆ ಇನ್ನೊಂದು ವರ್ಷಕ್ಕಾದ್ರೆ ರೇಟ್ ಏರ್ತದಾ, ಅದನ್ನು ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ. ಅಂದ್ರೆ ಪ್ರೈಸ್ ಹೆಚ್ಚಾಗುದು. 1 ವರ್ಷ ಕಾತಂಡ ರೇಟ್ ಏರುಂಡು ಮಾರಾಯ ಇತ್ತೆ ಕೊರೊಚ್ಚಿ. ಇದು ಒಂದು ರೆಂಟ್, ಒಂದು ಕ್ಯಾಪಿಟಲ್ ಗೇನ್. ಇದು 2ಕ್ಕೆ ಸಹ ಇದೆ. ಯಾವುದಕ್ಕೆ? ರೆಸಿಡೆನ್ಷಿಯಲ್ ಪ್ರಾಪರ್ಟಿಗೂ ಇದೆ, ಕಮರ್ಷಿಯಲ್ ಪ್ರಾಪರ್ಟಿಗೂ ಇದೆ. ಆದ್ರೆ ಇದರಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಇದೆ. ಹೇಗೆ ಅಂತ ನಾನು ಹೇಳ್ತೇನೆ. ಈ ಮನೆಗೆ ವರ್ಷ ಕಳೆದ ಹಾಗೆ ಮನೆ ಮತ್ತೆ ಮನೆ ಸ್ಥಳಕ್ಕೆ ಅಂದ್ರೆ ರೆಸಿಡೆನ್ಷಿಯಲ್ ಸೈಟ್ಗಳಿಗೆ 1 ವರ್ಷ ಆದಾಗ ರೇಟು ತುಂಬ ಏರ್ತದೆ. ಅದೇ ಕಮರ್ಷಿಯಲ್ ಪ್ರಾಪರ್ಟಿ ನೀವು ಖರೀದಿ ಮಾಡಿದರೆ, ಒಂದು ಅಂಗಡಿ ಖರೀದಿ ಮಾಡಿದೆ ಅಂತ ಹೇಳಿದ್ರೆ, ಕಮರ್ಷಿಯಲ್ ಲ್ಯಾಂಡ್ ಅಲ್ಲ, ಕಮರ್ಷಿಯಲ್ ಪ್ರಾಪರ್ಟಿ, ಒಂದು ಅಂಗಡಿ ನೀವು ಖರೀದಿ ಮಾಡಿದ್ರೆ, ರೆಡಿಮೇಡ್ ಒಂದು ಅಂಗಡಿ. ಈಗ ನನ್ನದು ಹಂಪನಗಟ್ಟೆಯಲ್ಲಿ ಒಂದು ಅಂಗಡಿ ಉಂಟು, ನೆಕ್ಸ್ಟ್ ಇಯರ್ ಎಷ್ಟು ಏರ್ತದೆ? ಅದಕ್ಕೆ ಅಷ್ಟು ಏರುವುದಿಲ್ಲ. ರೆಸಿಡೆನ್ಷಿಯಲ್ಗೆ ಏರ್ತದೆ. 1 ವರ್ಷ ಕಳೆದಾಗ ರೇಟ್ ಇರ್ತದೆ. ಎಷ್ಟೇ ಇರ್ತದೆ ಅಂತ ಹೇಳೋದು 8ರಿಂದ 10% ಇರ್ತದೆ. ಆದ್ರೆ ಕಮರ್ಷಿಯಲ್ಗೆ ಇರುವುದಿಲ್ಲ. ಕಮರ್ಷಿಯಲ್ ಎಷ್ಟು? ಖಾಲಿ 2ರಿಂದ 3% ಇರುವುದು. ಎಲ್ಲರಿಗೂ ಅದು ಅಗತ್ಯ ಇರದೇ ಇದ್ದ ಕಾರಣ ಅದಕ್ಕೆ
ಅಷ್ಟೇ ಅದು ಖಂಡಿತ ಹೌದು ಅದು ನೀವು ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಇದು ಕಮರ್ಷಿಯಲ್ ಪ್ರಾಪರ್ಟಿ ನಿಮಗೆ ಅಗತ್ಯ ಇರುವುದಿಲ್ಲ, ನನಗೆ ಅಗತ್ಯ ಇರುವುದಿಲ್ಲ, ಕೆಲವರಿಗೆ ಮಾತ್ರ ಅಗತ್ಯ ಇರುವುದು. ಯಾರಿಗೆ ಆಫೀಸ್ ಬೇಕಾ ಅವರಿಗೆ ಮಾತ್ರ ಅದು ಕಮರ್ಷಿಯಲ್ ಪ್ರಾಪರ್ಟಿ ಬೇಕು. ಮತ್ತೆ ಅದರದ್ದು ತುಂಬಾ ರೇಟ್ ಕಾಸ್ಟ್ಲಿ. ಅವಾಗ ಹೆಚ್ಚಾಗಿ ಈಗಂತೂ ನಮ್ಮ ಮಂಗಳೂರಲ್ಲಿ ಕೂಡ ಇದು ಸ್ಟಾರ್ಟ್ ಆಗಿದೆ, ವಿ ವರ್ಕ್ ಅಂದ್ರೆ ಎಲ್ಲರೂ ಕಮರ್ಷಿಯಲ್ ಪ್ಲೇಸ್ ಅನ್ನು ಒಂದೇ ಜಾಗದಲ್ಲಿ ಯೂಸ್ ಮಾಡಿಕೊಂಡು ಚಿಕ್ಕ ಬಾಡಿಗೆಗೆ ಚಿಕ್ಕ ಆಫೀಸ್ಗಳೆಲ್ಲ ಹಾಗೂ ಬರ್ತಾ ಇದೆ. ಹಾಗೆ ಕಮರ್ಷಿಯಲ್ ಸ್ಪೇಸ್ ಎಲ್ರಿಗೂ ಅಗತ್ಯ ಇಲ್ಲ. ಮನೆ ನಿಮಗೂ ಬೇಕು, ನನಗೂ ಬೇಕು. ಹಾಗೆ ಅದಕ್ಕೆ ಬಿಡ್ಡಿಂಗ್ ಜಾಸ್ತಿ, ಕಮರ್ಷಿಯಲ್ಗೆ ಬಿಡ್ಡಿಂಗ್ ಕಡಿಮೆ. ಆದ್ರಿಂದ ಇದರದ್ದು ವರ್ಷಕ್ಕೆ ಎಂಡ್ ಆಗುವಾಗ ಇದರ ರೇಟ್ ಜಾಸ್ತಿ, ಇದಕ್ಕೆ ವರ್ಷಕ್ಕೆ ಎಂಡ್ ಆಗುವಾಗ ಇದರದ್ದು ರೇಟ್ ಅಷ್ಟೇ ಇರ್ತದೆ, ಸ್ವಲ್ಪ ಕಡಿಮೆ, ಸ್ವಲ್ಪ ಇರ್ತದೆ ಅಷ್ಟೇ. ಇದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇದರದ್ದು ಫಾರ್ಮುಲಾ ಇದೆ. ಒಂದು ರಿಟರ್ನ್ಸ್ ಅಂದ್ರೆ ಒಂದು ವರ್ಷಕ್ಕೆ ಒಬ್ಬ ಬಿಲ್ಡರಿಗೆ ನೀವು ನೋಡ್ಬೇಕಾದ್ದೇನು, ನಿಮ್ಮ ಈಗ ಪ್ರಾಪರ್ಟಿ 50 ಸೆಂಟ್ಸ್ ಅಂತ ಹೇಳಿದ್ರಿ, ಅದರ ಪಕ್ಕದಲ್ಲಿ ಎಂತ ಉಂಟು ಅಂತ ನೋಡಿ ನೀವು. ಅದರ ಪಕ್ಕದಲ್ಲಿ ಈಗ ಹೋಟೆಲ್ ಉಂಟು ಅಂತ ಇಟ್ಕೊಳ್ಳಿ. ಹೋಟೆಲ್ ಇದ್ರೆ ಅದಕ್ಕೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಬರ್ಬೋದು ಅಂತ ನೀವು ನೋಡ್ಬೇಕು ನೀವು. ಅಂದ್ರೆ ಈಗ ಒಂದು ಹೋಟೆಲ್ ಇದೆ, ಅವನಿಗೆ ಸಾಧಾರಣ ಒಂದು 10 ಲಕ್ಷ 12 ಲಕ್ಷ ತಿಂಗಳಿಗೆ 1 ಲಕ್ಷದ ಹಾಗೆ ನಿಮ್ಮ ಪಕ್ಕದಲ್ಲಿರುವ ಒಂದು ಪ್ರಾಪರ್ಟಿಯಲ್ಲಿ 10 ರಿಂದ 12 ಲಕ್ಷ ಇನ್ಕಮ್ ಬರ್ತದೆ ಅಂತ ಹೇಳಿ ಆದರೆ ಅದರದ್ದು ಇನ್ಕಮ್ ನಿಮಗೆ 12% ಇದು ಇಷ್ಟು 1 ಕೋಟಿ ಅಂತ ನೀವು ಹೇಳ್ಬೋದು ನಿಮ್ಮ ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್. ಯಾಕೆ 12% ಇನ್ಕಮ್ ಬರೋದಾದರೆ ನಿಮ್ಮ ಪ್ರಾಪರ್ಟಿ 1 ಕೋಟಿಯನ್ನು ನೀವು ಬ್ಯಾಂಕಲ್ಲಿ ಇಟ್ಟರೆ 12 ಲಕ್ಷ ನಿಮಗೆ ಬರ್ತದೆ ಅಂತ ಹೇಳಿ 12% ರಿಟರ್ನ್ಸ್ ಅಂತ ಇದ್ದರೆ ಅಷ್ಟನ್ನು ನಿಮ್ಮ ಇದರ ಅಸಲು ಅಂತ ತಿಳಿಬಹುದು ನೀವು. ಆವಾಗ ನಿಮ್ಮ ಪ್ರಾಪರ್ಟಿಯ ವ್ಯಾಲ್ಯೂಯೇಷನ್ ನೀವು 1 ಕೋಟಿ ಅಂತ ನೀವು ಹೇಳಿಕೊಂಡು ಹೋಗ್ಬೋದು. 50 ಸೆಂಟ್ಸಿಗೆ ಅಷ್ಟು ಅಂತ ಹೇಳ್ಬೋದು. ಅಂದ್ರೆ ಪಕ್ಕದಲ್ಲಿ ಅವರಿಗೆ ತಿಂಗಳಿಗೆ 1 ಲಕ್ಷದ ಇನ್ಕಮ್ ಇದ್ರೆ ಹೌದು, ಅಷ್ಟು ಅಲ್ಲಿ ಜನ ಓಡಾಟ ಕೂಡ ಬೇಕು, ಆಮದನಿ ಕೂಡ ಲಾಭ ಅದೇ ರೀತಿ ಇದ್ರೆ ಆಯ್ತು. ಅದು ಒಂದು 0 ಕಡಿಮೆ ಮಾಡಿದ್ರೆ ಆಯ್ತು. ಮತ್ತೆ ಇನ್ಕಮ್ ಎಷ್ಟು ಈಗ 12 ಲಕ್ಷ ಅಂತ ಅವರಿಗೆ ಒಂದು ವರ್ಷದಲ್ಲಿ 1,20,000 ಅಂತಾರೆ, ನಿಮ್ಮದು 10 ಲಕ್ಷದ ಇನ್ಕಮ್ ಅಂತ ಹೇಳಿ. ಹಾಗೆ ಪ್ರಾಪರ್ಟಿ ಪ್ರೈಸ್ ನೀವು ಇದು ಅದೆಲ್ಲ ಪಕ್ಕ ಅಂತಲ್ಲ, ಅಂದಾಜಿನ ಮೇಲೆ ನಡೆಯುವಂತ ವ್ಯವಹಾರಗಳಿದೆ ಎಲ್ಲ. ಅಂದ್ರೆ ನಾನೀಗ ಹೇಳ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 12 ರಿಂದ 13% ರಿಟರ್ನ್ಸ್ ಬರುವಂತ ಇದನ್ನು ಹೇಳುದು. ನಮ್ಮ ಇಂಡಿಯಾದಲ್ಲಿ ಇದು ಈಗಲೂ ಅದೇ ಇದು ಇದೆ, ಫಾರ್ಮುಲಾ ಇದೆ. ಅಂದ್ರೆ 13% ರಿಟರ್ನ್, 12 to 13% ರಿಟರ್ನ್ಸ್ ಯಾವುದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಇದು ಅಷ್ಟು ಬರ್ತದೆ. ದಟ್ ಇಸ್ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಹಾಗೆ ಲೆಕ್ಕ. ಅದಕ್ಕೆ ನೀವು ನಿಮ್ಮ ಪ್ರಾಪರ್ಟಿಯನ್ನು ಯಾವುದು ಅಂತ ಹೇಳಿಕೊಂಡು ನೀವು ಡಿವೈಡ್ ಮಾಡಿ, ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಅದರಲ್ಲಿ ಬರುವ ಇನ್ಕಮ್ ಎಷ್ಟು ಅಂತ ನೋಡಿಕೊಂಡು ಆ 13% ಅನ್ನು ನೀವು ಬ್ರೇಕ್ ಡೌನ್ ಮಾಡಿ ನಿಮ್ಮದಕ್ಕೆ ಪ್ರಾಪರ್ಟಿಗೆ ಎಷ್ಟು ಅಂತ ಪ್ರೈಸ್ ಅನ್ನು ನೀವು ಹಾಕಬಹುದು. ಆಗ ಒಳ್ಳೆ ಲಾಭದಲ್ಲಿ ಒಬ್ಬ ವ್ಯಕ್ತಿ ಮಾರಲಿಕ್ಕೆ ಸಾಧ್ಯ ಆಗುತ್ತೆ. ಲಾಭದಲ್ಲಿ ಮಾರಲಿಕ್ಕೆ ಆಗ್ತದೆ, ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗ್ತದೆ. ಕಮ್ಮಿಡ್ಗೆ ಏನು ಯಾರು ಮಾರಾಯ ಅಂತ ಹೇಳೋದು ಬರೋದಿಲ್ಲ, ಬೇಜಾರ್ ಲಾಪೂಜಿ. ಅಥವಾ ನಿಮಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ ಇಂಬೆ ಕೊರ್ಪೂಜಿ ಮಾರಾಯ ಮಸ್ತ್ ಕಮ್ಮಿಯಕ್ಕೆ ಏನೊಂದಿಲ್ಲೇ ಇಂಬೆ ಕೊರ್ಪೂಜಿ. ಎಲ್ಲಿಯೂ ಇದು ಬರೋದಿಲ್ಲ, ಅವು ತುಂಬಾ ಹೆಚ್ಚಾಗಿ ಕೇಳಿದಾನೆ ಮಾರಾಯ ನಾನು ಕೊಡೋದಿಲ್ಲ ಅಂತ ಬರೋದಿಲ್ಲ. ಹೆಚ್ಚಾಗಿ ಕೇಳಿದ್ರೆ ನಿಮ್ಮ ಚಾನ್ಸ್ ಕೊಟ್ಟುಬಿಡಿ. ಆದ್ರೆ ಇದಂತೂ ಬರೋದಿಲ್ಲ. ಈ ಫಾರ್ಮುಲಾ ಗೊತ್ತಿದ್ರೆ ನಿಮ್ಗೆ ಕಮ್ಮಿ ಕೇಣಿಯೇ ಅದು ಬರೋದಿಲ್ಲ, ನಾನು ಕೊಡುದೇ ಇಲ್ಲ ಈಗ ಅಂತ ಹೇಳಿಬಿಟ್ರೆ ಆಯ್ತಲ್ಲಿ ಹಾಗೆ.